ಮಂಗಳೂರು ಹೊರವಲಯದ ಉಳ್ಳಾಲ ಉಚ್ಚಿಲ ಜಾಲಹಿತ್ತಿಲು ನಿವಾಸಿ ಕಿಶೋರ್ ಸಾಲ್ಯನ್ ಎಂಬಾತ ಸೆಂಟ್ರಿಂಗ್ ಕೆಲಸಕ್ಕೆ ತೆರಳುತ್ತಾ ಇದ್ದಾಗ ತನ್ನ ಮೇಲೆ ಮೂವರು ತಲವಾರು ದಾಳಿಯನ್ನು ನಡೆಸಲು ಯತ್ನಿಸಿದ್ದಾರೆ ಎಂಬ ಸುದ್ದಿಯೊಂದು ಇಂದು ಹರಡಿ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿ ಜನತೆಯಲ್ಲಿ ಆತಂಕವನ್ನು ಮೂಡಿಸಿತ್ತು. ಆದರೆ ಈ ಬಗ್ಗೆ ತನಿಖೆ ಕೈಗೆತ್ತಿಕೊಂಡ ಪೊಲೀಸ್ ಅಧಿಕಾರಿಗಳು ಅಂತಹ ಯಾವುದೇ ರೀತಿಯ ಮಾರಕಾಸ್ತ್ರ ದಾಳಿ ನಡೆದಿಲ್ಲ ಎಂಬ ಸ್ಪಷ್ಟನೆಯನ್ನು ನೀಡಿದರು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಪ್ರತಿಕ್ರಿಯೆ ನೀಡಿದ್ದು, ಅಂತಹ ಯಾವುದೇ ಘಟನೆಗಳು ನಡೆದಿಲ್ಲ, ಅಂತಹ ವಾತಾವರಣವೂ ಇಲ್ಲ ಎಂಬಂತಹ ಹೇಳಿಕೆಯನ್ನು ನೀಡಿದ್ದಾರೆ. ಈ ಭಾಗದಲ್ಲಿ ಹಿಂದೂ ಮುಸ್ಲಿಮರು ಸಹೋದರರಂತೆ ಇದ್ದು ಆರೋಪ ಮಾಡಿದವನು ಈ ಊರಿನವನೇ ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ರೀತಿಯೆಲ್ಲ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬಾರದು, ಇದರಿಂದಾಗಿ ಅಮಾಯಕರ ಪ್ರಾಣ ಹೋಗುತ್ತೆ. ಪೊಲೀಸರು ಆದಷ್ಟು ಬೇಗ ಬಂದು ಸತ್ಯಾಂಶವನ್ನ ಹೊರತೆಗೆದಿದ್ದು ನೆಮ್ಮದಿಯಾಗಿದೆ ಎಂದಿದ್ದಾರೆ. ಸತ್ಯ ಹೇಳಿಕೆ ನೀಡಿದವನನ್ನ ಠಾಣೆಗೆ ಕರೆಸಿ ಮುಚ್ಚಳಿಕೆ ಬರೆಸಿ ಗದರಿಸಿ ಕಳುಹಿಸಿಕೊಟ್ಟಿದ್ದಾರೆ. ಬೆಳಿಗ್ಗೆ ಒಂದು 7:15 ಒಬ್ಬ ಇಲ್ಲಿಂದ ನಡ್ಕೊಂಡು ಹೋದ್ರು. ಅದೇ 3 ನಿಮಿಷದಲ್ಲಿ ತಿರ್ಗಾ ಬಂದ್ರು. ಅವರು ವಾಪಸ್ ಬಂದು ಹೇಳಿದ್ರು, ನನ್ನನ್ನು ಅಟ್ಟಾಡಿಸಿ ಬಂದ್ರು, 3 ಆಗೀಗ ಅಂತ ಹೇಳಿದ್ರು. ಆಗ್ಲೇ ಒಂದು 2-3 ಇದ್ರು ಇಲ್ಲಿ. ಅವ್ರು ಹೋಗಿ ನೋಡಿದ್ರು, ಅಲ್ಲಿ ಏನೂ ಇರ್ಲಿಲ್ಲ. ಆ ಕೂಡಲೇ ಒಂದು ಮುಸ್ಲಿಂ ಯುವಕರ ಬೈಕ್ ಬಂತು, ಅದರಲ್ಲಿ ಕೂರಿಸಿ ಅವರನ್ನು ಅವ್ರ ಮನೆ ಕಳಿಸಿದ್ದೇವೆ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂತು, ಕೇಳಿದ್ರು ಏನ್ ವಿಷಯ ಅಂತ. ನಾವು ಹೇಳಿದ್ವಿ ಹೀಗೆ ವಿಷಯ ಅಂತ, ಇಲ್ಲಿ ಏನು ಅಂತ ಘಟನೆ ಮುಂಚೆಯೇ ನಡಲಿಲ್ಲ. ಈಗ ನಾನು ಇಲ್ಲಿ ಬಂದು 3 ವರ್ಷ ಆಯ್ತು, ಅಂಗಡಿ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಡಿಪಾರ್ಟ್ಮೆಂಟ್ ಎಲ್ಲ ಬಂದಿದ್ದೀವಿ ಇವತ್ತು ಬೆಳಿಗ್ಗೆ, ಎಲ್ಲ ಸರ್ಚ್ ಎಲ್ಲ ಮಾಡಿದ್ರು ಎಲ್ಲ ಸೈಡ್ ಅಲ್ಲಿ. ಅವರು ಏನು ಸಿಗ್ಲಿಲ್ಲ, ಅಂತ ಒಂದು ಸನ್ನಿವೇಶನೇ ಇಲ್ಲ ಇಲ್ಲಿ. ಅವ್ರು ಸುಮ್ಮನೆ ಫೇಕ್ ಮಾಡಿದ್ರು. ಇಲ್ಲ, ನಮ್ಮಲ್ಲಿ ಎನ್ಕ್ವೈರಿ ಮಾಡಿ, ನಮ್ಮಲ್ಲಿ ಅವ್ರು ಬಂದು ಒಂದೇ ಹೇಳಿದ್ದು 3 ಓಡಿಸಿಕೊಂಡು ಬಂದ್ರು ಅಂತ, ತಲವಾರು ಹಿಡಿದು. ಆಗ್ಲೇ ಇಲ್ಲಿ ಹುಡುಗರು ಬೆಳಿಗ್ಗೆ ಗುಜರಿ ಹೋಗ್ತಾರೆ, ಸೆಂಟ್ರಿಂಗ್ ಕೆಲಸ ಇದು ಎಲ್ಲ ಕೆಲಸಕ್ಕೆ ಹೋಗ್ತಾರಲ್ಲ, ಇಲ್ಲಿ ಗುಜರಿ ಅವರು ಇದ್ದಾರೆ. ಆಗ್ಲೇ ಒಂದು ಟೆಂಪೋ ಇತ್ತು, ಹುಡುಗರು ಹೋದ್ರು ಅಲ್ಲಿಗೆ 3 ಹೋಗಿ ನೋಡುವಾಗ ಅಲ್ಲಿ ಏನೂ ಇರ್ಲಿಲ್ಲ. ಅಲ್ಲಿ ಅಂತ ಒಂದು ಸನ್ನಿವೇಶನ ಇಲ್ಲ. 3 ನಿಮಿಷದಲ್ಲಿ ಏನಾಗುತ್ತೆ ಸರ್ ಇಲ್ಲಿ? ಅಂದ್ರೆ UP ಅವರು ಬರ್ತಾ ಇದ್ದಾರೆ ಇಲ್ಲಿಗೆ ಚಾ ಕುಡಿಲಿಕ್ಕೆ ಅಂತ. ಇಲ್ಲಿ 3 ಇದ್ದಾರೆ, 3 ಬರ್ತಾ ಇದ್ದಾರೆ. ನಮ್ಮ ಮನೆಯವರು ಹೋಗ್ತಾ ಇದ್ದಾರೆ ಇಲ್ಲಿಂದ. 3 ನಿಮಿಷದಲ್ಲಿ ಏನೂ ಇಲ್ಲ. ಇವನು ಹೋದ ಸ್ಪೀಡ್ ಅಲ್ಲಿ ಮತ್ತೆ ತಿರುಗಿ ಬಂದಿದ್ದಾನೆ. ಅಲ್ಲಿ CC ಕ್ಯಾಮೆರಾ ಎಲ್ಲ ಇದೆ, ಅಲ್ಲಿ ಕೂಡ ಏನೂ ಇಲ್ಲ. ಟೋಟಲ್ ಆಗಿ ಅವರು ಸುಮ್ನೆ ಈಗ ಹೋಗ್ತಾ ಇದ್ರು, ಏನೋ ಕೆಲಸಕ್ಕೆ ರಜೆ ಮಾಡ್ಬೇಕಂತ ಐಡಿಯಾ ಮಾಡಿದ್ರ ಏನೋ. ಮಾನಸಿಕ ಅಲ್ಲ, ಹೇಳಿಕ್ಕೆ ಆಗಲ್ಲ, ನಮ್ಗೆ ಗೊತ್ತಿಲ್ಲಲ್ಲ. ಅವರು 27 ವರ್ಷ ಆಯ್ತು ಇಲ್ಲಿ ಇರುವುದು. ಇದುವರೆಗೆ ಇಲ್ಲಿ ಅಂತ ಇನ್ಸಿಡೆನ್ಸ್ ನಡೆದಿಲ್ಲ. ಹಿಂದೂ ಮುಸ್ಲಿಂ ಅಂತ ಇಲ್ಲಿ ಒಂದೇ ತರ ಇದ್ದೇವೆ ನಾವು. ಅಣ್ಣ ಅಕ್ಕ ಒಂದೇ ತರ ಇರುದು. ಇಲ್ಲಿ ಜಾತಿ ಭೇದ ಇಷ್ಟರವರೆಗೆ ಮಾಡಲಿಲ್ಲ. ಇಲ್ಲಿ ಒಂದು 27 ವರ್ಷದಿಂದ ಇದುವರೆಗೆ ಇಂಥ ಯಾವುದೇ ಘಟನೆ ನಡೆದಿಲ್ಲ. ಸುಮ್ಮನೆ ಎಲ್ಲಿಂದ ಅವನು ಇಲ್ಲಿಯವನೇ ಅಲ್ಲ, ಎಲ್ಲಿಂದ ಬಂದ ಯಾರು ಗೊತ್ತು, ಅವನ ಊರಲ್ಲಿ ಅಂತ ಸರಿ ಗೊತ್ತಿಲ್ಲ ನಮ್ಗೆ. ಇಲ್ಲಿ ಬಂದು ಸುಮ್ಮನೆ ಇಂಥ ಇದು ಮಾಡಿದ್ರೆ ನಮಗೂ ಉಪದ್ರ. ಇಲ್ಲಿ ಸುಮ್ಮನೆ ಇಲ್ಲಿ ನಿಲ್ಲಿಕ್ಕೂ ಬಿಡಲ್ಲ, ಮತ್ತೆ ಯಾರು ಕುತ್ಕೊಳ್ಳಿಕ್ಕೂ ಬಿಡಲ್ಲ. ಯಾರು ಸುಮ್ಮನೆ ಇಂಥ ಘಟನೆ ಮಾಡಿ ಯಾಕೆ ನಮ್ಮನ್ನೆಲ್ಲ ಉಪದ್ರ ಮಾಡುದು? ನಾವೆಲ್ಲ ಇಲ್ಲಿ ಕೂಲಿ ಕೆಲಸ ಹೋಗುವವರು ಇರುದು. ಇವತ್ತು ಬೆಳಿಗ್ಗೆ ಅಂತ ಇತ್ತು. ಇವತ್ತು ಬೆಳಿಗ್ಗೆ ಅವನು ಇಲ್ಲಿ ನಡೆದುಕೊಂಡು ಬಂದಂತೆ, ಬಂದು ಇಲ್ಲಿಂದ ಹೋಗಿದ್ದಾನೆ. ಯಾರು ಗೊತ್ತಿಲ್ಲ, ಅವನು ಯಾವಾಗ ಬಂದದ್ದು ಅಂತ ಗೊತ್ತಿಲ್ಲ ಯಾರಿಗೆ. ಈಗ ಸ್ವಲ್ಪ ಮುಂಚೆ ಪೊಲೀಸ್ ಅವರೆಲ್ಲ ಬಂದು ಹೇಳಿದ್ರು, ಇಲ್ಲಿ ಹಿಂದಿ ತಲವಾರು ಇದು ಮಾಡಿದ್ದಾರೆ. ಮಂಗಳೂರು ನಗರ ಪೊಲೀಸ್ ಆಯುಕ್ತರು ಪ್ರತಿಕ್ರಿಯೆ ನೀಡಿದ್ದು, ಯಾವುದೇ ಘಟನೆ ನಡೆದಿಲ್ಲ. ಗಾಳಿ ಸುದ್ದಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡುವವರ ವಿರುದ್ಧ ಮೊಕದ್ದಮೆಯನ್ನು ದಾಖಲಿಸಿ ಕಾನೂನು ಕ್ರಮವನ್ನು ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಏನು ಸೂರತ್ಕಲಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿತ್ತು, ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ ನಡೆದಂಥ 2 ಕೊಲೆ ಪ್ರಕರಣಗಳ ಹಿನ್ನೆಲೆಯಲ್ಲಿ ಈ ಪ್ರದೇಶ ಸ್ವಲ್ಪ ಸೂಕ್ಷ್ಮ ಪ್ರದೇಶವಾಗಿ ಮಾರ್ಪಟ್ಟಿದೆ. ಅದರ ಜೊತೆಗೆ ಈ ಧಾರಾಕಾರವಾಗಿ ಸುರಿತಾರಂಥ ಮಳೆ ಪರಿಸ್ಥಿತಿಯನ್ನು ಇನ್ನೂ ಬಿಗಡಾಯಿಸಿದೆ. ಇದರ ಹಿನ್ನೆಲೆಯಲ್ಲಿ ನಾವು ಪ್ರಕರಣ ಪತ್ತೆ ಮಾಡುವಂಥದ್ದು ಮತ್ತು ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿ ಹದಗೆಡದ ರೀತಿಯಲ್ಲಿ ನಾವು ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರುವಂಥದ್ದು. 3 ಶಿಫ್ಟ್ಗಳಲ್ಲಿ ನಮ್ಮ ಸ್ಥಳೀಯ ಅಧಿಕಾರಿ ಸಿಬ್ಬಂದಿಗಳು, ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಅಧಿಕಾರಿ ಸಿಬ್ಬಂದಿಗಳು, KSRP ಪ್ರತಿಯೊಬ್ಬರನ್ನು ಉಪಯೋಗಿಸ್ಕೊಂಡು ನಾವು ಒಂದು ಉತ್ತಮ ರೀತಿಯಲ್ಲಿ ಬಂದೋಬಸ್ತನ್ನು ಮಾಡಿದ್ದೀವಿ. ಅದರ ಜೊತೆಗೆ ಪ್ರಾಹಿಬಿಟರಿ ಆರ್ಡರ್ಸ್ 144 ಜಾರಿ ಮಾಡೋದಿರ್ಬೋದು, ಅಥವಾ ಸಂಜೆ 6 ಗಂಟೆ ಮೇಲೆ ಅಂಗಡಿ ಮುಗ್ಗಟ್ಟುಗಳಿಗೆ ಬಂದ್ ಮಾಡಬೇಕು ಅಂತ ಆದೇಶ ಮಾಡಿರೋದು, ಅದ್ರ ಜೊತೆ ಮದ್ಯ ನಿಷೇಧ ಮಾಡಿರುವಂಥದ್ದು, ಎಲ್ಲ ರೀತಿಯಿಂದ ನಮ್ಮ ಇಲಾಖೆ ಜಿಲ್ಲಾಡಳಿತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಪರಿಸ್ಥಿತಿ ನಾರ್ಮಲೈಸ್ ಆಗಬೇಕು ಅಂತ.